ಸಾಂಕೇತಿಕವಾಗಿ ಬಂದಾಗಿದಲ್ವಾ? ಈಗ ಟೋಲ್ ನಿಂತಿದಲ್ವಾ? ನಮ್ಮ ಪಾದಯಾತ್ರೆ ಬರುವಾಗ ಟೋಲ್ ಗೇಟ್ ನಿಂತಿದೆ. ಅದರಿಂದಾಗಿ ನಾವು ಪರ್ಮನೆಂಟ್ ಆಗಿ ನಾವು ನಿಲ್ಲಿಸುವವರಿಗೆ ಕಾಯಬೇಡಿ. ಬ್ರಿಜೇಶ್ ಚೌಟ ಅವರೇ, ಹೆದ್ದಾರಿ ಪ್ರಾಧಿಕಾರದವರೇ, ಗಡ್ಕರಿ ಅವರೇ, ನೀವಾಗಿ ಆ ಟೋಲ್ ಗೇಟ್ ಅನ್ನು ಮುಚ್ಚುವಂತ ಕೆಲಸವನ್ನ ಮಾಡಲಿಲ್ಲ ಅಂದ್ರೆ ನಮ್ಮ ಜನ ಚಳವಳಿ ಬ್ರಹ್ಮರ್ಕುಂಟು ಟೋಲ್ ಗೇಟ್ ಅನ್ನ ಖಂಡಿತ ಬಂದ್ ಮಾಡಿರ್ತದೆ. ತುಂಬಯ್ಯ ಡ್ಯಾಮ್ ಹತ್ತಿರ ಇದೆ, ಟೋಲ್ ಗೇಟ್ ಅಲ್ಲಿ ಬಿಡ್ಲಿಕ್ಕೆ ಅವಕಾಶ ಕೊಡಬೇಡಿ ಅಂತ ಅಲ್ಲ. ಆ ಟೋಲ್ ಗೇಟ್ ನ ಅಲ್ಲಿ 30 ಕಿಲೋಮೀಟರ್ ದೂರದಲ್ಲಿ ನೀವು ಅರಿಕಾಡಿಯಲ್ಲಿ ಟೋಲ್ ಗೇಟ್ ಮಾಡಿದಾಗ ಜನ ಪಕ್ಷಾತೀತವಾಗಿ ಅಲ್ಲಿಯೂ ಕೂಡ ಎಡಪಕ್ಷಗಳು, UDF, ಕಾಂಗ್ರೆಸ್ ಎಲ್ಲ ಒಟ್ಟಾಗಿ ಒಂದು ಆಕ್ಷನ್ ಕಮಿಟಿ ಮಾಡಿ ಹೋರಾಟವನ್ನು ಮಾಡಿದ್ರೆ ಆವಾಗ ನೀವು 15 ದಿವಸದಲ್ಲಿ ಅಲ್ಲಿ ಟೋಲ್ ಗೇಟ್ ತೆರವು ಮಾಡಿ. ದಕ್ಷಿಣ ಕನ್ನಡಕ್ಕೆ ಯಾಕೆ ಇದು ಮಾನ್ಯ ಆಗುವುದಿಲ್ಲ? ಬಿಜೆಪಿಗೆ ಓಟ್ ಆಗ್ತಾ ಇರೋದಕ್ಕ? ಅಲ್ಲಿ ಮಂಜೇಶ್ವರದಲ್ಲೇ, ಕಾಸರಗೋಡಲ್ಲೇ ಬಿಜೆಪಿ ಗೆದ್ದೇ ಇಲ್ಲ. ಅಲ್ಲೇ ಜನರಿಗೆ ನೀವು ಬೆಲೆ ಕೊಡ್ತೀರಿ. ನಿಮ್ಗೆ 35 ವರ್ಷಗಳಿಂದ ಓಟ್ ಆಗ್ತಾ ಇರುವಂತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ಕಾನೂನು ಉಂಟಾ ಇಲ್ವಾ ಅಂತ ನಮ್ಮ ಪಾರ್ಲಿಮೆಂಟ್ ಸದಸ್ಯರಾದಂತಹ ಬ್ರಿಜೇಶ್ ಚೌಟ ಅವರು ಹೇಳಬೇಕು. ಮತ್ತು ಇಲ್ಲಿಯ ಶಾಸಕರುಗಳು ನಮ್ದು ಇದಕ್ಕೂ ಸಂಬಂಧ ಇಲ್ಲ ಅಂತ ಇರೋದು ಬೇಡ. ಬಂಟ್ವಾಳದ ಶಾಸಕರಾದಂತಹ ರಾಜೇಶ್ ನಾಯ್ಕರಿಂದ ಹಿಡಿದು ನೀವೆಲ್ಲಾ ಶಾಸಕರುಗಳು ಕೂಡ ಇದರ ಬಗ್ಗೆ ಮಾತಾಡಬೇಕು. ನಿಮ್ಮ ನಿಲುವೇನು ಅಂತ ಹೇಳಿ. ನೀವು ಹೋರಾಟಕ್ಕೆ ಬರೆದಿದ್ರು ಪರವಾಗಿಲ್ಲ. ಈ ಟೋಲ್ ಗೇಟ್ ನ ಪರ ಇದ್ದೀರಾ, ವಿರುದ್ಧ ಇದ್ದೀರಾ? ಇದು ಕಾನೂನು ಬದ್ಧವ, ಕಾನೂನು ವಿರೋಧವ? ಹೊಸ ಟೋಲ್ ಗೇಟ್ ರಚನೆ ಆಗುವಾಗ ನಿಮ್ಮನ್ನು ಕರೆದು ಹೆದ್ದಾರಿ ಪ್ರಾಧಿಕಾರದಿಂದ ಮೀಟಿಂಗ್ ಮಾಡಿದ್ದಾರೆ. MLA ಕರೆದು ಮೀಟಿಂಗ್ ಮಾಡಬೇಕಲ್ಲ ನಿಮ್ಮ ಕ್ಷೇತ್ರದಲ್ಲಿ ಟೋಲ್ ಗೇಟ್ ಹಾಕುವಾಗ. ನಮ್ಮ ಈಗ ಮೊದಲ ಬೇಡಿಕೆ ಹೆದ್ದಾರಿ ಪ್ರಾಧಿಕಾರದ ಸಭೆ ನಡೆಸಿ ನಿಯಮಬದ್ಧ ಆದ್ರೆ ನೀವು ಯಾವ ರೀತಿ ನಿಯಮಬದ್ಧ ಅಂತ ಹೇಳಿ. ಹೊಸ ಟೋಲ್ ಗೇಟ್ ಆಗೋಕೆ ಮುಂಚೆ ಇಲ್ಲಿಯೇ ಟೋಲ್ ಗೇಟ್ ಬಂದ್ ಆಗ್ಬೇಕು. ಬಂದಾಗ್ಲಿಲ್ಲ ಅಂದ್ರೆ ಇವತ್ತು ಸಾಂಕೇತಿಕವಾಗಿ ಬಂದಾಗಿದಲ್ವಾ? ಈಗ ಟೋಲ್ ನಿಂತಿದಲ್ವಾ? ನಮ್ಮ ಪಾದಯಾತ್ರೆ ಬರುವಾಗ ಟೋಲ್ ಗೇಟ್ ನಿಂತಿದೆ. ಅದರಿಂದಾಗಿ ನಾವು ಪರ್ಮನೆಂಟ್ ಆಗಿ ನಾವು ನಿಲ್ಲಿಸುವವರಿಗೆ ಕಾಯಬೇಡಿ. ಬ್ರಿಜೇಶ್ ಚೌಟ ಅವರೇ, ಹೆದ್ದಾರಿ ಪ್ರಾಧಿಕಾರದವರೇ, ಗಡ್ಕರಿ ಅವರೇ, ನೀವಾಗಿ ಆ ಟೋಲ್ ಗೇಟ್ ಅನ್ನು ಮುಚ್ಚುವಂತ ಕೆಲಸವನ್ನ ಮಾಡಲಿಲ್ಲ ಅಂದ್ರೆ ನಮ್ಮ ಜನ ಚಳವಳಿ ಬ್ರಹ್ಮರ್ಕುಂಟು ಟೋಲ್ ಗೇಟ್ ಅನ್ನ ಖಂಡಿತ ಬಂದ್ ಮಾಡಿರ್ತದೆ. ತುಂಬಯ್ಯ ಡ್ಯಾಮ್ ಹತ್ತಿರ ಇದೆ, ಟೋಲ್ ಗೇಟ್ ಅಲ್ಲಿ ಬಿಡ್ಲಿಕ್ಕೆ ಅವಕಾಶ ಕೊಡಬೇಡಿ ಅನ್ನುವಂತ ಮಾತನ್ನ ಹೇಳ್ತಾ ಇಲ್ಲಿ ಸೇರಿರುವಂತಹ ಜನ ಈ ದಿಶೆಯಲ್ಲಿ ಯಾವುದೇ ರಾಜಕೀಯ ಪಕ್ಷಗಳ ಬಾವುಟ ಇಲ್ಲ, ಯಾವುದೇ ರಾಜಕೀಯ ಪಕ್ಷಗಳ ಬ್ಯಾನರ್ ಇಲ್ಲ. ಸಮಾನ ಮನಸ್ಕರಾಗಿ ನಾಗರಿಕರ ಪ್ರತಿನಿಧಿಗಳಾಗಿ ನಾವು ಇಲ್ಲಿಗೆ ಬಂದಿದ್ದೀವಿ. ಇವತ್ತು 1-2 ಸಾವಿರ ಜನ, ನಾಡಿದ್ದು ನಾವು ಮತ್ತೊಂದು ಸುತ್ತಿನ ಹೋರಾಟಕ್ಕೆ ಮುಂದಾದಾಗ ಇದು 20,000, 30,000, 40,000ದವರೆಗೂ ಹೋಗ್ತದೆ. ಈ ಹೋರಾಟ ಸಮಿತಿ ಅಷ್ಟು ಶಕ್ತಿ ಇದೆ. ನಮ್ಮಲ್ಲಿ ಜನ ಜಿಲ್ಲೆಯಲ್ಲಿ ಪಕ್ಷಾತೀತವಾಗಿ, ಧರ್ಮಾತೀತವಾಗಿ ನಂಬುವಂತಹ ನಮ್ಮ ನಾಯಕರುಗಳಾದಂತಹ ರಮಣಾತ್ರಯವರ ನಾಯಕತ್ವ ಇದೆ. ಟೋಲ್ ಗೇಟ್ ಅನ್ನ ತಾತ್ಕಾಲಿಕವಾಗಿ ಟೆಂಪರರಿಯಾಗಿ ಟೋಲ್ ಸಂಗ್ರಹವನ್ನು ನಿಲ್ಲಿಸಿದ್ದೀವಿ. 2,000ಕ್ಕಿಂತ ಹೆಚ್ಚು ಜನ ನಡೆದಿದ್ದೀವಿ. ನಾಳೆ ಇದಕ್ಕೆ ಸೊನ್ನೆಗಳು ಸೇರ್ತಾ ಹೋಗುವಂತ ಒಂದು ಸ್ಥಿತಿ ಬರ್ತದೆ. ನೀವು ಆ ರೀತಿ ಅವಮಾನಕಾರಿಯಾಗಿ ಬಂದ್ ಮಾಡುವುದಕ್ಕೆ ಮೊದಲು ನೀವಾಗಿ ಒಂದು ಮೀಟಿಂಗ್ ಅನ್ನ ಕರೆದು ಬ್ರಹ್ಮರಕುಂಟು ಟೋಲ್ ಗೇಟ್ಗೆ ಇತಿಶ್ರೀ ಆಡಿ ಈಗ ನೀವು ರಿಪೇರಿ ಮಾಡ್ತಾ ಇದ್ದೀರಂತ ಅಲ್ವಾ? ಗಟ್ಟಿಗೊಳಿಸಿದಷ್ಟು ನೀವು ಟೋಲ್ ಗೇಟ್ ಗಟ್ಟಿ ಮಾಡೋದಲ್ಲ, ಜನರ ಹೋರಾಟವನ್ನ ಗಟ್ಟಿ ಮಾಡ್ತೀರಿ, ನಮ್ಮ ತಾಳ್ಮೆಯನ್ನ ಪರೀಕ್ಷಿಸ್ತೀರಿ. ತುಳುನಾಡಿನ ಸ್ವಾಭಿಮಾನವನ್ನ, ಹೋರಾಟದ ಪರಂಪರೆಯ ಒಂದು ಇತಿಹಾಸವನ್ನು ನೀವು ಅವಮಾನಿಸುವಂತ ಪ್ರಯತ್ನವನ್ನು ಮಾಡ್ತೀರಿ. ಅದಕ್ಕೆ ತಕ್ಕ ಉತ್ತರವನ್ನು ನಾವು ಕೊಡ್ತೀವಿ. ಬಿಜೆಪಿ ಯಾವುದೇ ಶ್ರಮೆ ಇಲ್ಲದೆ ಇಲ್ಲಿ 35 ವರ್ಷ ಗೆದ್ದಿದೆ. ಈ ಬ್ರಿಜೇಶ್ ಚೌಟ ಅವರು ಅದನ್ನು ಅರ್ಥ ಮಾಡ್ಕೊಳ್ಬೇಕು. ನಿಮ್ಗೆ ಕನಿಷ್ಠ ಜನರ ಗೌರವ ಸಿಗ್ಬೇಕು ಅಂತ ಜನರ ಜೊತೆ ನಿಲ್ಲಿ, ಇಲ್ಲ ಅಂದ್ರೆ ಜನರು ನಿಮ್ಮ ವಿರುದ್ಧ ನಿಲ್ತಾರೆ, ಟೋಲ್ ಗೇಟ್ ಅನ್ನು ಮುಚ್ಚಿಸ್ತಾರೆ ಅನ್ನುವಂತ ಎಚ್ಚರಿಕೆಯನ್ನು ಕೊಟ್ಟು ಬಿಜೆಪಿ ಆಗಲೂ ಪಾರ್ಲಿಮೆಂಟ್ ಬಿಜೆಪಿ ಮೆಂಬರ್ ಇತ್ತು 31 ವರ್ಷಗಳಿಂದ, 35 ವರ್ಷಗಳಿಂದ ಬಿಜೆಪಿ ಪಾರ್ಲಿಮೆಂಟ್. ಈ ಹೆದ್ದಾರಿ ಅಗಲೀಕರಣದ ಕನಸು ಬೀಳುವ ಸಂದರ್ಭದಲ್ಲಿ ಇಲ್ಲಿ ಬಿಜೆಪಿ ಪಾರ್ಲಿಮೆಂಟ್ ಮೆಂಬರ್ ಇದ್ದಾರೆ. ವೈಫಲ್ಯಗಳು ಮತ್ತು ಸಾಫಲ್ಯಗಳು ಏನಿದ್ರು ಕೂಡ ಬಿಜೆಪಿಗೆ ಸಲ್ತದೆ. ಅದರಿಂದಾಗಿ ಅದೊಂದು. ಮತ್ತೆ ಇನ್ನೊಂದು ನೆನಪಿಸ್ಲಿಕ್ಕೆ ಬಯಸೋದು, ಬ್ರಹ್ಮರಕುಂಟು ಟೋಲ್ ಗೇಟ್ ಆಗುವಾಗ ನೀವು ಯಾಕೆ ಹೋರಾಟ ಮಾಡಲಿಲ್ಲ ಅಂತ ಕೇಳಿದ್ರೆ, ಆವಾಗ ಬ್ರಹ್ಮರಕುಂಟು ಟೋಲ್ ಗೇಟ್ ಒಂದೇ ಇತ್ತು. ದಕ್ಷಿಣ ಕನ್ನಡ, ಉಡುಪಿ, ಹಾಸನ, ಕಾಸರಗೋಡು, ಉತ್ತರ ಕನ್ನಡ ಯಾವ ಜಿಲ್ಲೆಯಲ್ಲೂ ಕೂಡ ಬೇರೆ ಟೋಲ್ ಗೇಟ್ ಇರಲಿಲ್ಲ. ಈಗ 30 ಕಿಲೋಮೀಟರ್ ದೂರದಲ್ಲಿ ನೀವು ತಲಪಾಡಿಯಲ್ಲಿ ಟೋಲ್ ಗೇಟ್ ಮಾಡಿದ್ದೀರಿ, 36 ಕಿಲೋಮೀಟರ್ ದೂರದಲ್ಲಿ ಯಜಮಾಡಿಯಲ್ಲಿ ಟೋಲ್ ಗೇಟ್ ಮಾಡಿದ್ದೀರಿ. ಈಗ ಮತ್ತೆ 3 ಟೋಲ್ ಗೇಟ್ ಅನ್ನ ಇಲ್ಲಿಂದ 31 ಕಿಲೋಮೀಟರ್ ದೂರದ ಹೊಲಾಲು, 27 ಕಿಲೋಮೀಟರ್ ದೂರದ ಪಣಕಜೆ ಮತ್ತು ಇನ್ನೊಂದು ಇಲ್ಲಿಂದ 31 ಕಿಲೋಮೀಟರ್ ದೂರದಲ್ಲ ಸೂರಲ್ಪಾಡಿಯ ಗಂಜಿ ಮಟ್ಟದಲ್ಲಿ ಸ್ಥಾಪನೆ ಮಾಡ್ತಾ ಇದ್ರಿ. ಅದರಿಂದಾಗಿ ಇವತ್ತು ಈ ಟೋಲ್ ಗೇಟ್ ನ ಪ್ರಶ್ನೆ ಬಂದಿದೆ ಅನ್ನುವಂಥದ್ದನ್ನ ಪಾರ್ಲಿಮೆಂಟ್ ಸದಸ್ಯರಾಗಿರುವಂತಹ ಅರುಣ್ ಚೌಟ್ರ ಅವರು ಅರ್ಥ ಮಾಡ್ಕೊಳ್ಬೇಕು. ನಿಮ್ಗೆ ಜವಾಬ್ದಾರಿ ಇದೆ. ಇದೇ ಹೆದ್ದಾರಿಯ ನಮ್ಮ ನಂತೂರು ದಾಟ್ಕೊಂಡು ಮುಂದಕ್ಕೆ ಹೋಗುವಾಗ ತಲಪಾಡಿ ದಾಟಿದ್ರೆ ಅದೇ ಹೆದ್ದಾರಿ ಕಂಟಿನ್ಯೂ ಆಗಿದೆ. ಕೇರಳದ